ಹೆಲ್ಪಿಂಗ್ ಫ್ರೆಂಡ್ಸ್ ಪೊಳಲಿ ವತಿಯಿಂದ ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದಸರಾ ಮಹೋತ್ಸವದ ಪ್ರಯುಕ್ತ 7ನೇ ವರ್ಷದ ಸೇವಾ ಯೋಜನೆ ಭವತಿ ಭಿಕ್ಷಾಂದೇಹಿ ಅಶಕ್ತರ ಚಿಕಿತ್ಸೆಗಾಗಿ ನಿಧಿ ಸಂಗ್ರಹವನ್ನ ಮಾಡುತ್ತಿದ್ದು ಈ ಬಾರಿ ಸನ್ವಿತ್ ಕೆ ಪೂಜಾರಿಯವರ ಚಿಕಿತ್ಸೆಗೆಂದು ನಿಧಿ ಸಂಗ್ರಹವನ್ನ ಮಾಡಲಿದ್ದಾರೆ. 6 ವರ್ಷಗಳಿಂದ ಅನೇಕ ಆಸಕ್ತರ ಪಾಲಿಗೆ ನೆರವಾದ ಹೆಲ್ಪಿಂಗ್ ಫ್ರೆಂಡ್ಸ್ ಪೊಳಲಿ ತಂಡವು ಇದೀಗ ಮಂಗಳೂರಿನ ಬಜಾಲ್ ಕರ್ಮಾರ್ ನಿವಾಸಿಯಾದ ಕಮಲಾಕ್ಷ ಅವರ ಪುತ್ರ ಸನ್ವಿತ್ ಕೆ ಪೂಜಾರಿ ಎಂಬ ಬಾಲಕನು 8ನೇ ಕ್ಲಾಸಿನಲ್ಲಿ ಕಲಿಯುತ್ತಿದ್ದು ಈತ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾನೆ. ಮಂಗಳೂರಿನ ಅತ್ತಾವರ ಕೆಎಂಸಿ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಿನಿಂದ ಚಿಕಿತ್ಸೆ ಪಡೆಯುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗೆ ಹಣಕಾಸಿನ ಅಗತ್ಯವಿದ್ದು ಈ ಬಾಲಕನ ಚಿಕಿತ್ಸೆಗೆ ಹೆಲ್ಪಿಂಗ್ ಫ್ರೆಂಡ್ಸ್ ಪೊಳಲಿ ತಂಡವು ನೆರವಾಗಲು ಮುಂದಾಗಿದ್ದಾರೆ. ಸೆಪ್ಟೆಂಬರ್ 23ರಿಂದ 30ರ ತನಕ ಹೆಲ್ಪಿಂಗ್ ಫ್ರೆಂಡ್ಸ್ ತಂಡವು ಪೊಳಲಿ ಶ್ರೀ ರಾಜರಾಜೇಶ್ವರಿ ಅಮ್ಮನ ಸನ್ನಿಧಾನದಲ್ಲಿ ಸೇವೆಯನ್ನ ಮಾಡುತ್ತಿರುತ್ತಾರೆ. ಹಾಗಾಗಿ ಭಕ್ತಾದಿಗಳು ತಮ್ಮ ಕೈಲಾದ ಸಹಾಯವನ್ನ ಮಾಡಿ ಬಾಲಕನ ಚಿಕಿತ್ಸೆಗೆ ನೆರವಾಗಬೇಕಾಗಿ ವಿನಂತಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಂಟ್ವಾಳ.